ವಿದ್ಯುತ್ ಬಿಲ್ ಇದೊಂದು ಎಂತ ದುರಂತ ಅಂತ ಹೇಳಿದ್ರೆ, ಏಪ್ರಿಲ್ ತಿಂಗಳಲ್ಲಿ ನಾವು ಒಮ್ಮೆ ಬಿಲ್ ಕಟ್ಟಿದ್ದೇವೆ, ಎಲೆಕ್ಟ್ರಿಕ್ ಬಿಲ್ ಪಾವತಿ ಮಾಡಿದ್ದೇವೆ. ಮತ್ತೆ ಏಪ್ರಿಲ್ ತಿಂಗಳದ್ದು ಕಟ್ಟಿ ಆದ್ಮೇಲೆ ಮತ್ತೆ ನಮ್ಗೆ ಪರ್ಸನಲ್ ಆಗಿ ಹೇಳ್ತಿರೋದು 216 ರೂಪಾಯಿ ಅಷ್ಟರ ಬಂದಿದೆ. ಮತ್ತೆ ಯಾಕಂತ ಗೊತ್ತಿಲ್ಲ. ಮತ್ತೆ ಪ್ರತಿ ತಿಂಗಳು ಎಲೆಕ್ಟ್ರಿಕ್ ಬಿಲ್ ಎಷ್ಟು ಬರ್ತಿತ್ತು ಅಂತ ಹೇಳಿದ್ರೆ 500 ರೂಪಾಯಿ 600 ರೂಪಾಯಿ ಹಾಗೆ ಬರ್ತಿತ್ತು. ಈ ಸಲ 1400 ರೂಪಾಯಿ ಬಂದಿದೆ. ಆ 200 ರೂಪಾಯಿ ಸೇರಿಸಿ ಅನಿಸ್ತದೆ. ಏಪ್ರಿಲ್ ತಿಂಗಳಿದ್ದು ಎಷ್ಟೇ 200 ರೂಪಾಯಿ ಪ್ಲಸ್ ಈ ಸಲ 1200 ಸಮಥಿಂಗ್ ಬಂದಿದೆ. ಇಷ್ಟು ಬಿಲ್ ಯಾಕೆ ಬಂತು, ಹೇಗ್ ಬಂತು? ನೀವು ಫ್ರೀ ಕೊಡ್ತೀರಾ, ಸರಿ ಫ್ರೀ ಕೊಡ್ತೀರಾ ಅಂತ ಹೇಳಿ ಯೂನಿಟ್ಗೆ ಈ ರೀತಿ ಜಾಸ್ತಿ ಮಾಡಿ ನಾಳೆ ಫ್ರೀ ನಿಲ್ಲಿಸಿದ್ರೆ ನಾವು ಮತ್ತೆ ಇದೇ ಬಿಲ್ ಅನ್ನು ಕಟ್ಬೇಕಲ್ಲ ಸ್ವಾಮಿ, ಇದೇ ಬಿಲ್ ಅನ್ನು ಕಟ್ಬೇಕಲ್ಲ. ನೀವು ಯೋಜನೆಗಳನ್ನು ಕೊಡ್ತೀರಾ, ಎಷ್ಟರವರೆಗೆ 5 ವರ್ಷ ಕೊಡ್ತೀರಾ. ನಮ್ಗೆ 5 ವರ್ಷ ಸಿಗ್ತದಿಲ್ವಂತ ಇದಿಲ್ಲ. ಪ್ಲಸ್ ಏನಂತ ಹೇಳಿದ್ರೆ ನೆಕ್ಸ್ಟ್ ಇದಾದ್ರೆ ಸ್ಟಾಪ್ ಆದ್ರೆ ನಾವು ಅದನ್ನೇ ಕಟ್ಬೇಕಲ್ಲ. ಮತ್ತೆ ಇಲ್ಲಿ ಮತ್ತೊಂದು ಜನಗಳಿಗೆ ಕನ್ಫ್ಯೂಷನ್ ಇರುವುದೇನಂತ ಹೇಳಿದ್ರೆ, ಬಿಲ್ ಯಾರು ಜಾಸ್ತಿ ಮಾಡಿದ್ದು ಇದರ ಬಗ್ಗೆ ಸ್ಪಷ್ಟನೆ ಕೊಡ್ಬೇಕು. ಯಾಕೆ ಜಾಸ್ತಿ ಮಾಡಿದ್ದು? ಆಡಳಿತ ಪಕ್ಷ ಮತ್ತೆ ಈಗ ಇರುವ ವಿರೋಧ ಪಕ್ಷ, ಮೊದಲಿದ್ದ ಆಡಳಿತ ಪಕ್ಷ ಮತ್ತೆ ಮೊದಲಿದ್ದ ವಿರೋಧ ಪಕ್ಷ ಇಬ್ರು ಕೂತ್ಕೊಂಡು ನಿಮ್ಮ ಫಸ್ಟ್ ಚರ್ಚೆ ಇದ್ರ ಬಗ್ಗೆ ಆಗ್ಲಿ. ಲೈಟ್ ಬಿಲ್ ಯಾವಾಗ ಜಾಸ್ತಿ ಆದದ್ದು, ಯಾರು ಜಾಸ್ತಿ ಮಾಡಿದ್ದು, ಯಾಕೆ ಜಾಸ್ತಿ ಮಾಡಿದ್ದು, ಯಾವ ಆಧಾರದ ಮೇಲೆ ಜಾಸ್ತಿ ಮಾಡಿದ್ದೀರಾ? ಒಂದು ಸ್ವಲ್ಪ ರೇಟ್ ಹೆಚ್ಚು ಕಮ್ಮಿ ಆಗುದು ನೋಡ್ತಾ ಇದ್ದೆ. ಮೊದಲು ಲೈಟ್ ಬಿಲ್ 480 ಇದ್ರೆ ಒಂದು 20 ರೂಪಾಯಿ ಹೆಚ್ಚು, 30 ರೂಪಾಯಿ ಹೆಚ್ಚು ಯೂನಿಟ್ ಜಾಸ್ತಿ ಆದಾಗ ಆಗುದು ನೋಡ್ತಾ ಇದ್ದೆ. ಈ ಸಲ ಸಡನ್ 300 400 500 ರೂಪಾಯಿ ಜಾಸ್ತಿ ಆಗಿದೆ, ಒಟ್ಟಾರೆ ಜಾಸ್ತಿ. ಒಮ್ಮೆ ಏಪ್ರಿಲ್ ತಿಂಗಳಲ್ಲಿ ಕಟ್ಟಿದ ಲೈಟ್ ಬಿಲ್ ಒಮ್ಮೆ ಕಟ್ಟಿ ಆದ್ಮೇಲೆ ಮೇಗೆ ಮತ್ತೆ ಇವರು ಇನ್ನೊಮ್ಮೆ ಬಿಲ್ ಕಳಿಸುದಂತೆ. ಮೇಗೆ ಇನ್ನೊಂದು ಬಿಲ್ ಕಳಿಸಿದ್ದಾರೆ. ಎಂತ ಇದು? ಎಂತ ಆಟಗಳನ್ನು ಆಡಿಸ್ತಾ ಇದ್ದೀರಾ? ಎಂತ ಆಟವನ್ನು ಆಡಿಸ್ತಿದ್ದೀರಾ? ಯಾರು ಲೈಟ್ ಬಿಲ್ ಜಾಸ್ತಿ ಮಾಡಿದಂತೆ ಜನಗಳಿಗೆ ಸ್ಪಷ್ಟ ಸಂದೇಶವನ್ನು ಕೊಡಿ. ಚರ್ಚೆಯಲ್ಲಾಗ್ಲಿ. ಯಾಕೆ ಜಾಸ್ತಿ ಮಾಡಿದ್ದು, ಯಾವ ಆಧಾರದ ಮೇಲೆ ಜಾಸ್ತಿ ಮಾಡಿದ್ದು? ನೀವು ಈಗ ಆಡಳಿತ ಪಕ್ಷ ಹೇಳ್ತಿರಲ್ಲ, ಮೊದಲಿನವರು ಮಾಡಿದಂತ ಹೇಳ್ತಾ ಇದ್ದೀರಿ. ಓಕೆ, ಮೊದಲಿನವರು ಮಾಡಿದಾದ್ರೆ ನೀವು ಫ್ರೀ ಯೋಜನೆಯನ್ನಿಟ್ಟು ಜಾಸ್ತಿ ಆದದಲ್ಲ ಅಂತ ಕನ್ಫರ್ಮ್ ಆಯ್ತು. ಮೊದಲಿನವರು ಜಾಸ್ತಿ ಮಾಡಿದಾದ್ರೆ ಫ್ರೀ ಯೋಜನೆಗಳದ್ದು ಕೊಟ್ಟದಕ್ಕೆ ಜಾಸ್ತಿ ಮಾಡಿದಲ್ಲ ಅಂತ ಕನ್ಫರ್ಮ್ ಆಯ್ತು. ಹಾಗಾದ್ರೆ ಆ ಪಕ್ಷದವರು ಅಷ್ಟು ಜಾಸ್ತಿ ಯಾಕೆ ಮಾಡಿದೆ ಎಂಬುದನ್ನು ಪ್ರಶ್ನೆ ಮಾಡಬೇಕು. ನಿಮ್ಮ ಮುಂದಿನ ಚರ್ಚೆಯಲ್ಲಿ ಇದಾಗಬೇಕು. ಬೇಡದ ವಿಷಯಗಳ ಬಗ್ಗೆ ಚರ್ಚೆ ಅಲ್ಲ, ನಮ್ಮ ಫಸ್ಟ್ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ಲಿ. ಮೇಲೆ ಎಷ್ಟು ಯೂನಿಟ್ಗೆ ಇಷ್ಟು ಜಾಸ್ತಿ, ಮಿನಿಮಮ್ ಇಷ್ಟು ಜಾಸ್ತಿ, ಯಾವ ಆಧಾರದ ಮೇಲೆ ಮಾಡಿದಿರಿ ಎಂಬುದರ ಬಗ್ಗೆ ಫಸ್ಟ್ ಇದ್ರಲ್ಲಿ ಚರ್ಚೆ ಆಗ್ಬೇಕು ನಿಮ್ದು. ನಾವು ಇನ್ನು ಫ್ರೀ ಇದ್ದೇವಂತ ಮೌನ ಇದ್ರೆ ಮುಂದೆ ಫ್ರೀ ಮುಗ್ದ್ರೆ ಮತ್ತೆ ನಾವು ಇದೇ ಬಿಲ್ ಅನ್ನು ಕಟ್ಟಿ ಸಾಯ್ಬೇಕಲ್ಲ. 500 600 ಬರುವಲ್ಲಿ 1500 ಡಬಲ್ ಬರುದು ಅಂತ ಹೇಳಿದ್ರೆ ಅರ್ಥ ಉಂಟಾ? ಏಪ್ರಿಲ್ ತಿಂಗಳದ್ದು ಲೈಟ್ ಬಿಲ್ ಒಮ್ಮೆ ಕಟ್ಟಿದ್ದೇವೆ, ಮತ್ತೆ ಈಗ ಅಗೇನ್ ಲೈಟ್ ಬಿಲ್, ಮತ್ತೊಂದು ಲೈಟ್ ಬಿಲ್ ಅದರದ್ದು ಬಂದಿದೆ. ಎಂತ ಕರ್ಮವಾ? ಪಕ್ಷ ಯಾವುದೇ ಇರ್ಲಿ ಮಾರ್ರೆ, ನಿಮ್ಮ ಇದಕ್ಕೆ ನಮ್ಮಲ್ಲಿ ಒಡಿಬೇಡಿ. ಯಾವ್ದ್ರಲ್ಲಿ ತಿಂಗಳು ದುಡ್ದು ಕಟ್ಟುದು, ಯಾರನ್ನು ಲೂಟಿ ಕಟ್ಟುದಲ್ಲ. ದಿವಸಕ್ಕೆ ಬೆವರು ಸುರಿಸಿ ದುಡ್ದು ಕಟ್ಟುದು. ನಿಮಗೆ ಯಾವ್ದಾವ್ದ್ರಲ್ಲಿ ಕಮಿಷನ್ ಹೊಡೆದು ಕಟ್ಟಿಲ್ಲ ರಾಜಕೀಯದವರ ತರ. ಇಲ್ಲಿ ಸಾಮಾನ್ಯ ಜನಗಳನ್ನು ಒಡೆಯುವಂತ ಕೆಲಸ ಮಾಡಬೇಡಿ ನೀವು. ಎರಡು ಪಕ್ಷಗಳು ಇದಕ್ಕೆ ಕರೆಕ್ಟ್ ಆದ ಸಮರ್ಥನೆ ಕೊಡ್ಬೇಕು. ಇದ್ರ ಬಗ್ಗೆ ಚರ್ಚೆ ಮಾಡಿ ಫಸ್ಟ್. ಯಾವ ಆಧಾರದ ಮೇಲೆ ಜಾಸ್ತಿ ಮಾಡಿದ್ದಾರೆ ಅಂತ. ಮೊದಲಿದ್ದ ಬಿಜೆಪಿ ಪಕ್ಷ ಮಾಡಿದಾದ್ರೆ ಕಾಂಗ್ರೆಸ್ನವರು ತಾಟೆಗೆ ತೆಗೆದುಕೊಳ್ಳಿ, ಸರಿ ಮಾಡಿ ಅದನ್ನು. ಕಾಂಗ್ರೆಸ್ನವರು ಮಾಡಿದ್ದಾರೆ, ಬಿಜೆಪಿ ಅವರು ತಾಟೆಗೆ ತೆಗೆದುಕೊಳ್ಳಿ. ನಮ್ಗೆ ಸ್ಪಷ್ಟನೆ ಕೊಡಿ ಯಾರು ಮಾಡಿದಂತ. ಮತ್ತೆ ಯಾಕೆ 2 ಬಿಲ್ ಬರ್ತದೆ, ಜಾಸ್ತಿ ಯಾಕೆ ಬರ್ತದೆ? ಈಗ ಬಂದದ್ದು ಜಾಸ್ತಿ ಬಂದದ್ದು ನಿಮ್ಮ ಪಕ್ಷ ಆಡಳಿತಕ್ಕೆ ಬಂದ್ಮೇಲೆ ಜಾಸ್ತಿ ಬಂದಿದೆ. ಜನಗಳಿಗೆ ನೀವು ಮಾಡಿದ್ರಿ ಅಂತ ಕನ್ಫ್ಯೂಷನ್ ಇದೆ. ಸ್ಪಷ್ಟನೆ ಕೊಡಿ. ಯಾವ ಆಧಾರದ ಮೇಲೆ ಅವರು ಮೊದಲಿನವರು ಮಾಡಿದ್ದಾರೆ ಎಂಬುದನ್ನು ಅವರು ಸ್ಪಷ್ಟನೆ ಕೊಡ್ಲಿ. ಏನು ಜನಗಳ ತಲೆಯನ್ನು ಬೋಳಿಸುದ ನೀವು? ನಿಮ್ಮ ಉಚಿತಕ್ಕೆ ಯಾವುದೇ ಪಕ್ಷ ಇರಲಿ, ನೀವು ಬಿಟ್ಟು ಕೊಡ್ತೀರಾ ಅಥವಾ ಉಚಿತ ಕೊಡ್ತೀರಾ ಅಂತ ನಾವು ಕಾಯ್ತಾ ಇಲ್ಲ. ಉಚಿತ ಕೊಟ್ಟಿದ್ದೀರಿ, ಅದಕ್ಕೆ ನಾವು ಸಲಾಂ ಕೊಡ್ತೇವೆ. ಪಾಪದವರಿಗೆ ಬಡವರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಕೊಟ್ಟಿದ್ದೀರಾ, ಓಕೆ. ಹಾಗಂತ ಹೇಳಿ ಇಲ್ಲಿ ದುಡಿಯುವವರನ್ನು ಕಡಿಯುವುದಲ್ಲ, ಉಳಿದವರನ್ನು. ಇನ್ನು ಶಾಪ್ ನಾವೆಂತ ಸಾಯುದ?